ಗೃಹ ಬಳಕೆಯ ನೀರಿನ ಶುಲ್ಕಕ್ಕೆ ಸಂಬಂಧಿಸಿ ಸಾಕಷ್ಟು ಗೊಂದಲವಾಗ್ತಾ ಇದ್ದು ಭಾರಿ ಪ್ರಮಾಣದಲ್ಲಿ ಬಿಲ್ ಬರ್ತಾ ಇದೆ. ಜನಸಾಮಾನ್ಯರಿಗೆ ಇದು ಸಾಧ್ಯವಾಗದೆ ಕಷ್ಟಪಡ್ತಾ ಇದ್ದಾರೆ ಅಂತ ಪಾಲಿಕೆಯಲ್ಲಿ ವಿಪಕ್ಷಗಳು ಆರೋಪ ಮಾಡಿವೆ. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ಸದಸ್ಯರು ಸಮಸ್ಯೆಗಳ ಬಗ್ಗೆ ಸರಮಾಲೆಯನ್ನೇ ತೆರೆದಿಟ್ಟರು. ಇದಕ್ಕೆ ಪೂರಕವಾಗಿ ಮಾತನಾಡಿದ ಶಶಿಧರ್ ಹೆಗ್ಡೆ, ಹಲವು ತಿಂಗಳಿನಿಂದ ನೀರಿನ ದರದಲ್ಲಿ ಸಮಸ್ಯೆಯಾಗ್ತಾ ಇದೆ. ಕಳೆದ ಸಭೆಯಲ್ಲಿ ನೀರಿನ ದರದಲ್ಲಿ ಕೊಂಚ ಇಳಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆಯ ನೀರಿನ ದರವನ್ನು ಈ ಹಿಂದಿನಂತೆ ಆರಂಭದ 24,000 ಲೀಟರ್ ಬಳಕೆಯವರೆಗೆ 80 ರೂಪಾಯಿಗೆ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿದ್ರು. ಡೈವರ್ಟ್ ಮಾಡಿ ಕೊಡ್ತಾ ಇದ್ದಾರೆ, ಅದು ಸಹ ಸರಿಯಾಗಿ ನೀರು ಬರ್ತಾ ಇಲ್ಲ. ಇವತ್ತು ಬಂದಿದೆ ನೋಡಿ, 10-14 ದಿನಗಳಿಂದ ಈ 5-6 ವಾರ್ಡಿನಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಕಾರಣ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯವರ ಇಂಜಿನಿಯರ್ ಅಧಿಕಾರಿಗಳು. ಈ ಬಗ್ಗೆ ಅದು ಅವರ ನಿರ್ಲಕ್ಷ್ಯ ಕಾರಣ. ನಾವು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಇಲಾಖೆಯವರಿಗೆ ನೀರಿನ ವ್ಯವಸ್ಥೆ ಮಾಡ್ತೇವೆ, ಅವರಿಗೆ ವಿದ್ಯುತ್ ದೀಪದ ವ್ಯವಸ್ಥೆ ಮಾಡ್ತೇವೆ, ರಸ್ತೆ ವ್ಯವಸ್ಥೆ ಮಾಡ್ತೇವೆ, ಯಾವೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಇದರ ಬಗ್ಗೆ ಸ್ವಲ್ಪ ನೀವು ಎಲ್ಲ ಇಲಾಖೆಗಳಿಗೆ ಮನದಟ್ಟು ಮಾಡಬೇಕು. ಹಿರಿಯ ಸದಸ್ಯ ಲ್ಯಾನ್ಸಿ ಲಾರ್ಡ್ ಪಿಂಟೋ ಪ್ರತಿಕ್ರಿಯಿಸಿ, ಹಿಂದಿನಂತೆ ನೀರಿನ ಅದಾಲತ್ ಆರಂಭಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ರು. ಮೇಯರ್ ದಿವಾಕರ್ ಪಾಂಡೇಶ್ವರ ಪ್ರತಿಕ್ರಿಯಿಸಿ, ತಿಂಗಳಿಗೊಮ್ಮೆ ನೀರಿನ ಅದಾಲತ್ ನಡೆಸಿ ಜನಸಾಮಾನ್ಯರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು. ಪಚ್ಚನಾಡಿಯಲ್ಲಿ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಲಾಗಿದೆ ಎಂಬ ಆರೋಪ ಇಂದು ಮತ್ತೆ ಪಾಲಿಕೆ ಸಭೆಯಲ್ಲಿ ಪ್ರತಿಧ್ವನಿಸಿತು. ಸದಸ್ಯರಾದ ಅನಿಲ್ ಕುಮಾರ್ ಕಳೆದ ಸಭೆಯಲ್ಲಿ ಅನಧಿಕೃತ ಕಟ್ಟಡ ತೆರವಿಗೆ ಆದೇಶಿಸಲಾಗಿದ್ರೂ ಕ್ರಮ ಆಗಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭ ಸ್ಥಳೀಯ ಸದಸ್ಯೆ ಸಂಗೀತ ನಾಯಕ ಪ್ರತಿಕ್ರಿಯಿಸಿ, ಅಲ್ಲಿ ಈ ಹಿಂದೆಯೇ 28 ಮನೆಗಳು ಅನಧಿಕೃತವಾಗಿ ಕಟ್ಟಿ ಅವರಿಗೆ ಹಿಂದಿನ ಸದಸ್ಯರು ದಾರಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಅದು ಪೌರ ಕಾರ್ಮಿಕರಿಗಾಗಿ ಮೀಸಲಿಟ್ಟ ಜಾಗ, ಅವರ ಹಕ್ಕನ್ನ ಕಸಿಯುವುದು ಬೇಡ ಅಂತ ಸದಸ್ಯ ಅನಿಲ್ ಕುಮಾರ್ ಮತ್ತೆ ಧ್ವನಿ ಎತ್ತಿದ್ರು. ಸಭೆಯಲ್ಲಿ ಉಪಮೇಯರ್ ವೇದಾವತಿ, ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಹಾಗೂ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.